ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 23 ಜಿಲ್ಲೆಗಳ 122 ಡಯಾಲಿಸಿಸ್ ಘಟಕಗಳು ಅತಂತ್ರ ಸ್ಥಿತಿಯಲ್ಲಿದ್ದು, ಅಲ್ಲಿಯ ಸಿಬ್ಬಂದಿಗಳಿಗೆ ಸರಿಯಾದ ರೀತಿಯಲ್ಲಿ ವೇತನ ಹಾಗೆ ಅಲ್ಲಿಗೆ ಬೇಕಾದಂತಹ ಡಯಾಲಿಸಿಸ್ ರೋಗಿಗಳಿಗೆ ಬೇಕಾದ ಮೆಡಿಸಿನ್ಗಳು ಸರಿಯಾಗಿ ಬರ್ತಾ ಇರಲಿಲ್ಲ. ರಾಜ್ಯ ಸರ್ಕಾರ ಇದರ ಬಗ್ಗೆ ಗಮನನೇ ಹರಿಸ್ತಾ ಇರಲಿಲ್ಲ. ಇದನ್ನು ಮನಗಂಡಂಥ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಯುವಶಕ್ತಿ ಕರ್ನಾಟಕ ಸಂಘಟನೆ ಜಂಟಿಯಾಗಿ 16ನೇ ತಾರೀಕಿಂದ ಹೋರಾಟವನ್ನು ಆರಂಭಿಸಿತು. ಆ ಹೋರಾಟದ ಭಾಗವಾಗಿ ನಿನ್ನೆ ಬೆಳಿಗ್ಗೆ ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡು ಬಹುಶಃ ಕಮ್ಮಿ ಇರಬೇಕಂತೇಳಿ ನಾವು ಬೂಟ್ ಪಾಲಿಷ್ ಮಾಡಿ 865 ರೂಪಾಯಿ ಜಮೆ ಮಾಡಿ ಅದನ್ನು ಈಗಾಗಲೇ ಆರೋಗ್ಯ ಸಚಿವರಿಗೆ ಕಳಿಸಿಕೊಟ್ಟಿದ್ದೇವೆ. ಹಾಗೆ ಇವತ್ತು ಬೆಳಿಗ್ಗೆ ನಾವು ಪ್ರತಿಭಟನೆಗೆ ಕೂತ್ಕೊಂಡ ಜಾಗದಲ್ಲಿ ಉಡುಪಿ ಜಿಲ್ಲಾಸ್ಪತ್ರೆ ಸರ್ಜನ್ ಅವರು ಭೇಟಿ ಕೊಟ್ಟು ಈಗಾಗಲೇ ನಮ್ಮ ಉಡುಪಿ ಜಿಲ್ಲೆಗೆ 13.5 ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ. ಅದೇ ರೀತಿ ಎಲ್ಲ 122 ಘಟಕಗಳಿಗೂ 10 ಲಕ್ಷಕ್ಕೂ ಮೇಲ್ಪಟ್ಟ ದುಡ್ಡು ಬಿಡುಗಡೆ ಆಗಿದೆ ಅನ್ನೋಂಥ ಮಾತನ್ನು ಹೇಳಿದಾಗ ನಾವು ನಮ್ಮ ಪ್ರತಿಭಟನೆಯನ್ನು ಕೈ ಬಿಟ್ಟಿದ್ದೇವೆ. ಉಳಿದಂತಹ ಒಂದು ಮಿಷಿನ್ ಮೇಂಟೆನೆನ್ಸ್ ಆಗಿರ್ಬೋದು ಮತ್ತು ಬೇರೆಲ್ಲ ವಿಚಾರವನ್ನು 15 ದಿನಗಳ ಒಳಗೆ ಸರಿಪಡಿಸಬೇಕು. ಒಂದು ವೇಳೆ 15 ದಿನದ ಒಳಗೆ ಅದನ್ನು ಸರಿಪಡಿಸಿಲ್ಲ ಅಂತಾದರೆ ಪುನಃ ಇನ್ನೊಮ್ಮೆ ನಾವು ಅದೇ ಜಾಗದಲ್ಲಿ ಪ್ರತಿಭಟನೆ ಕುಳಿತುಕೊಳ್ಳುವಂಥ ಎಚ್ಚರಿಕೆಯನ್ನು ನೀಡಿದ್ದೇವೆ. ನಮ್ಮ ಈ ಸಕಾರಾತ್ಮಕ ಬೇಡಿಕೆಗೆ ಒಂದು ಸ್ಪಂದನೆ ನೀಡಿ ಹಣ ಬಿಡುಗಡೆ ಮಾಡಿದಂತಹ ರಾಜ್ಯ ಸರ್ಕಾರಕ್ಕೆ ನಾವು ಅಭಿನಂದನೆ